ಇವತ್ತು ಈ ದೀಪವನ್ನು ಬೆಳಗಿಸಿ ಕ್ರಿಸ್ಮಸ್ ಹಬ್ಬಕ್ಕೆ ಚಾಲನೆ ಕೊಟ್ಟಂತಹ ಪೆರ್ಮನೂರು ಗೇಮ್ಸ್ ಕ್ಲಬ್ ಇವರಿಗೆ ಅಭಿನಂದಿಸ್ತೇನೆ. ಹಾಗೂ ಪ್ರತಿ ಸಲ ಅವರು ಪ್ರತಿ ವರ್ಷವೂ ತುಂಬ ಕಷ್ಟಪಟ್ಟು ಅವರ ತ್ಯಾಗದ ಫಲವಾಗಿ ಈ ದಾರಿಯನ್ನು ಬೆಳಗಿಸಿ ಎಲ್ಲರಿಗೆ ಚೆಂದ ಕಾಣಿಸ್ತಾರೆ. ಮಾತ್ರವಲ್ಲ, ಹಬ್ಬಕ್ಕೆ ಒಂದು ಹೊಸ ಮೆರುಗನ್ನು ನೀಡುತ್ತಾರೆ. ಮಗದೊಮ್ಮೆ ಅವರ ಅಧ್ಯಕ್ಷರಿಗೆ ಹಾಗೂ ಸಂಘದ ಎಲ್ಲ ಸದಸ್ಯರಿಗೆ ಅಭಿನಂದಿಸ್ತೇನೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಕ್ರಿಸ್ಮಸ್. ಇಲ್ಲಿ ನೆರೆದ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏಕೆಂದರೆ ವರ್ಷಂಪ್ರತಿ ಅವರು ಈ ಒಂದು ನಮ್ಮ ತೊಕ್ಕೋಟು ಪರಿಸರದಲ್ಲಿ ದೀಪಾಲಂಕಾರವನ್ನು ಮಾಡಿ ಕ್ರಿಸ್ಮಸ್ದ ಅಂದವನ್ನು ಚೆಂದಗೊಳಿಸಿದರೆ ಅವರಿಗೆ ನಾನು ಪ್ರತ್ಯೇಕವಾಗಿ ಅಭಿನಂದಿಸ್ತೇನೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ತಮ ಸೇವಾ ಕಾರ್ಯಗಳು ಮಾಡಲು ದೇವರು ಭಗವಂತನವರಿಗೆ ಶಕ್ತಿಯನ್ನು ನೀಡಲಿ ಎಂದು ಹಾರೈಸುತ್ತಾ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುತ್ತೇನೆ. ವಂದನೆಗಳು. ಇಡೀ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದ ಯೇಸು ಕ್ರಿಸ್ತರ ಜನ್ಮದಿನ ಕ್ರಿಸ್ಮಸ್ ಹಬ್ಬವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇಡೀ ಜಗತ್ತಿನಲ್ಲಿ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಆಚರಿಸುವ ಇದು ಹಬ್ಬ ಆಗಿದೆ. ಎಲ್ಲರ ಮನೆಯಲ್ಲೂ ಲೈಟಿಂಗ್ಸ್, ಕ್ರಿಸ್ಮಸ್ ಟ್ರೀ ಎಲ್ಲವನ್ನು ನೋಡ್ತೇವೆ. ಅದೇ ರೀತಿ ನಮ್ಮ ತೊಕ್ಕೋಟು ಪರಿಸರದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಈ ವೈಬ್ರೆಂಟ್ ಫೀಲಿಂಗ್ ನಮಗೆ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ತಂದು ಕೊಡ್ತಾ ಇದೆ. ಕಳೆದ ಒಂದು ತಿಂಗಳಿಂದ ತುಂಬ ಕಷ್ಟಪಟ್ಟು ಅವರು ಈ ಲೈಟಿಂಗ್ಸನ್ನು ಇಲ್ಲಿ ಹಾಕಿದ್ದಾರೆ. ಇದರ ಪ್ರತಿಫಲ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಎಲ್ಲ ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ಇದರ ಅಧ್ಯಕ್ಷರು ಅದೇ ರೀತಿ ಸದಸ್ಯರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಬಹಳ ತುಂಬ PSCಯ ಮೆಂಬರ್ಸ್ ಇಲ್ಲಿ ಇಲ್ಲ, ಹೊರ ದೇಶದಲ್ಲಿದ್ದಾರೆ. ಅಲ್ಲಿಂದಲೂ ನಮಗೆ ಅವರು ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ಲೈಟಿಂಗನ್ನು ಮಾಡಲು ನಮಗೆ ಬಹಳಷ್ಟು ದಾನಿಗಳು ಸಹಕರಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಪರಿಸರದ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳು. ವರ್ಷಪತಿ ಇವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಪೆರ್ಮನೂರು ಸ್ಪೋರ್ಟ್ಸ್ ಕ್ಲಬ್ ಕ್ರಿಸ್ಮಸ್ ಟೈಮ್ ಲೈಟಿಗೆ, ಹೊಸ ವರ್ಷಕ್ಕೆ, ಈ ಸೈನ್ಸ್ ಸೆಬೆನ್ ಚರ್ಚಿ ಹಬ್ಬ ದಿವಸ ಅವ್ರ ಖಾಲಿ ಲೈಟಿನ ಕಾರ್ಯಕ್ರಮ ಮಾತ್ರ ಮಾಡೋದಲ್ಲ, ವರ್ಷ ಕಾರ್ಯಕ್ರಮದಲ್ಲಿ ಬಡವರಿಗೆ ಅಕ್ಕಿ ಕೊಡೋದು, ಬಡವರ ಶಾಲೆ ಬುಕ್ ಕೊಡೋದು, ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ. ಅವ್ರ ಮುಂದಿನ ದಿವಸದಲ್ಲಿ ದೇವರನ್ನ ಆಶೀರ್ವಾದ ಇರಲಿ, ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಮಾಡಲಿ. ಹೊರಗೆ ದೇಶದವರೆಲ್ಲ ಕ್ರಿಶ್ಚಿಯನ್ ಸಂಬಂಧದವರು ಅವ್ರಿಗೆ ಸಹಕಾರ ಮಾಡಿದ್ದಾರೆ. ಎಲ್ಲ ಊರಿನ ಗಣ್ಯರು ಸಹಕಾರ ಮಾಡಿದ್ದಾರೆ. ಈ ಹಬ್ಬ ಒಳ್ಳೆ ರೀತಿಯಲ್ಲಿ ನಡೆಯಲಿ ಎಂದು ನೆನೆಸ್ಕೊಂಡು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು.